ನಮಸ್ಕಾರ ಆರೋಗ್ಯವಾಣಿ ಮಾತುಕತೆಗೆ ಸ್ವಾಗತ. ಇದು ಮಂಗಳೂರಿನ ಕಣಚೂರು ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯವಾಣಿ ಮಾತುಕತೆ. ಇವತ್ತಿನ ಮಾತುಕತೆಯಲ್ಲಿ ನಾವು ತೊನ್ನು ಅಂತ ಹೇಳಿದ್ರೆ ವಿಟಿಲಿಗೋ ಈ ವಿಚಾರವಾಗಿ ಮಾತಾಡಲಿಕ್ಕಿದ್ದೇವೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಶ್ರುತ ಕೀರ್ತಿ ಡಿ ಶೆಣೈ ಅವರು ಇದ್ದಾರೆ. ನಾನು ಡಾಕ್ಟರ್ ಶ್ರುತ ಕೀರ್ತಿ ಡಿ ಶೆಣೈ ಅವರನ್ನು ಸಮಸ್ತ ವೀಕ್ಷಕರ ಪರವಾಗಿ ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಡಾಕ್ಟರ್ ನಮಸ್ಕಾರ. ಡಾಕ್ಟರ್ ಶ್ರುತ ಕೀರ್ತಿ ಡಿ ಶೆಣೈ ಅವರು ಕಣಚೂರು ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಡರ್ಮಟಾಲಜಿ ವಿಭಾಗದಲ್ಲಿ ಅವರು ಪ್ರೊಫೆಸರ್ ಆಗಿದ್ದಾರೆ ಮತ್ತು ಜೊತೆಗೆ ವಿಭಾಗ ಮುಖ್ಯಸ್ಥರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತಿನ ಈ ಮಾತುಕತೆಯಲ್ಲಿ ಅವರು ನಾನು ಈಗಾಗಲೇ ಹೇಳಿದಾಗೆ ತೊನ್ನು ವಿಚಾರವಾಗಿ ಮಾತಾಡಲಿಕ್ಕಿದ್ದಾರೆ. ಯಾಕೆ ಈ ಒಂದು ಕಾಯಿಲೆ ಬರುತ್ತೆ, ಇದರ ಗುಣಲಕ್ಷಣಗಳೇನು ಮತ್ತು ಈ ಒಂದು ಕಾಯಿಲೆ ಬಂದಾಗ ಯಾವ ರೀತಿಯ ಮುನ್ನೆಚ್ಚರಿಕೆ, ಯಾವ ರೀತಿಯ ಚಿಕಿತ್ಸೆಯ ಬಳಿಕೆಯ ಯಾವ ರೀತಿಯ ಮುನ್ನೆಚ್ಚರಿಕೆ, ಎಲ್ಲ ವಿಚಾರಗಳನ್ನು ಇವತ್ತು ಡಾಕ್ಟರ್ ಶ್ರುತ ಕೀರ್ತಿ ಡಿ ಶೆಣೈ ಅವರು ನಮ್ಮ ಮುಂದೆ ಹಂಚಿಕೊಳ್ಳಿಕ್ಕಿದ್ದಾರೆ. ಎಸ್ ಡಾಕ್ಟ್ರೆ, ಇದು ತೊನ್ನು ಅಂತ ಹೇಳಿದ್ರೆ ವಿಟಿಲಿಗೋ ಅಲ್ಲ? ವಿಟಿಲಿಗೋ ಎಸ್ ಡಾಕ್ಟರ್. ಈ ತೊನ್ನು ಅಂತ ಹೇಳಿದ್ರೆ ಏನದು? ಹೌದು, ತೊನ್ನು ಅಂತ ಹೇಳಿದರೆ ಇನ್ನೊಂದು ಹೆಸರು ಅದಕ್ಕೆ ಲ್ಯೂಕೋಡರ್ಮ ಅಂತ. ಓಕೆ. ಸೊ ಈ ಕಾಯಿಲೆಯಲ್ಲಿ ವಿದೌಟ್ ಎನಿ ಸ್ಪೆಸಿಫಿಕ್ ಕಾಸ್ ಬಿಳಿ ಮಚ್ಚೆ ಬರುತ್ತೆ ಮೈ ಮೇಲೆ, ಬಿಳಿ ಪ್ಯಾಚಸ್. ಅದು ಒಂದು ಕಡೆ ಸ್ಟಾರ್ಟ್ ಆಗ್ತದೆ ಮತ್ತು ಸ್ಲೋಲಿ ಇಡೀ ಮೈಯಲ್ಲೆಲ್ಲ ಹರಡ್ತದೆ. ಸೊ ವಿದೌಟ್ ಎನಿ ಸ್ಪೆಸಿಫಿಕ್ ಕಾಸ್ ಬರುವ ಕಾಯಿಲೆ. ಏನು ಒಂದು ಸ್ಪಷ್ಟವಾದ ಕಾರಣ ಬೇಕಾಗಿಲ್ಲ ಅಂತ ನೀವು ಹೇಳುವಂಥದ್ದು. ಆದರೆ ಸಾಮಾನ್ಯ ಏನು ಕಾರಣಕ್ಕಾಗಿ ಅಂತ ಏನಾದರೂ ಉಂಟಾ? ಸೊ ಈಗ ಲೇಟೆಸ್ಟ್ ಇದರ ಪ್ರಕಾರ ಆಟೋ ಇಮ್ಯೂನ್ ಅಂತ ಹೇಳ್ತೇವೆ, ಆಟೋ ಇಮ್ಯೂನ್ ಕಾಸಸ್ ಅಂತ. ಆಟೋ ಇಮ್ಯೂನ್ ಅಂತ ಏನಂತ ಹೇಳಿದರೆ ನಮ್ಮ ಬಾಡಿಯಲ್ಲಿ ಕೆಲವು ಸೆಲ್ಸ್ ಇರುತ್ತೆ, ಅದರ ಹೆಸರು ಟಿ ಸೆಲ್ಸ್ ಅಂತ. ದಟ್ ಈಸ್ ಮೆಂಟ್ ಫಾರ್ ಡಿಫೆನ್ಸ್ ಆಫ್ ದ ಬಾಡಿ. ಸೊ ಇನ್ ವಿಟಿಲಿಗೋ ದ ಟಿ ಸೆಲ್ಸ್ ಅಟ್ಯಾಕ್ ದ ಮೆಲನೋಸೈಟ್ಸ್. ಈಗ ನಮ್ಮ ಚರ್ಮದಲ್ಲಿ ನಮ್ಮ ಸ್ಕಿನ್ ಕಲರಿಗೆ ಕಾರಣ ಮೆಲನೋಸೈಟ್ಸ್ ಅಂತ ಸೆಲ್ಸ್, ಅದು ಸ್ಪೆಸಿಫಿಕ್ ಚರ್ಮದಲ್ಲಿ ಇರೋದು. ಸೊ ಇದರಲ್ಲಿ ವಿನಾಕಾರಣ ನಮ್ಮ ಟಿ ಲಿಂಫೋಸೈಟ್ಸ್ ತಮ್ಮದೇ ಆದ ಅಂದರೆ ಕಾಂಪೋನೆಂಟಿಗೆ ಅಟ್ಯಾಕ್ ಮಾಡಿ ಆ ಮೆಲನೋಸೈಟ್ಸ್ ಡಿಸ್ಟ್ರಾಯ್ ಆಗ್ತದೆ, ನಾಶವಾಗುತ್ತದೆ. ಸೊ ಅದು ಮೆಲನೋಸೈಟ್ಸ್ ನಾಶವಾದಾಗ ಅದು ಪಿಗ್ಮೆಂಟೇಷನ್ ಆಗೋದಿಲ್ಲ. ಸೊ ಅದರಿಂದ ಅದು ಬಿಳಿ ಕಾಯಿಲೆ ಆಗುತ್ತೆ. ಹಾಗೆ ದಟ್ಸ್ ದ ಮೇನ್ ರೀಸನ್. ಮತ್ತು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಉಂಟು. ಈಗ ಯಾವುದೇ ಕಾಯಿಲೆಗೆ ಟ್ರಿಗರಿಂಗ್ ಫ್ಯಾಕ್ಟರ್ಸ್, ಇಟ್ ಮೇ ನಾಟ್ ಬಿ ಡೈರೆಕ್ಟ್ ಕಾಸಸ್ ಬಟ್ ಜಸ್ಟ್ ಟ್ರಿಗರ್ಸ್ ಅಂತ. ಇಮೋಷ್ನಲ್ ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್ ಇದ್ದರೆ ಕೆಲವೊಮ್ಮೆ ನಾವು ಎಕ್ಸಾಂಪಲ್ಸ್ ನೋಡ್ತೇವೆ. ಅದು CETಗೆ ಎಲ್ಲ ಪರೀಕ್ಷೆಗೆ ಎಲ್ಲ ಓದ್ತಾರೆ ಮಕ್ಕಳು, ಮತ್ತು ಅವರು ಡೆಫಿನೆಟ್ಲಿ ಹೇಳ್ತಾರೆ ನಾವು ಕೇಳುವಾಗ, ವಿದಿನ್ 1 month ಅಷ್ಟೊಂದು ಸ್ಟ್ರೆಸ್ ಇತ್ತು ಪರೀಕ್ಷೆಗೆ ಓದುವಾಗ. ಸೊ 1-2 ತಿಂಗಳಾದ ನಂತರ ಒಂದು ಪ್ಯಾಚ್ ಕಾಣಿಸ್ತು ಅಂತ ಹಾಗೆ ಹೇಳ್ತಾರೆ ಅವರು. ಸೊ ಸ್ಟ್ರೆಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟ್ರಿಗರಿಂಗ್ ಫ್ಯಾಕ್ಟರ್ ಫಾರ್ ವಿಟಿಲಿಗೋ. ಇದು ಡಾಕ್ಟರ್, ಎಸ್, ಈಗ ವಿಟಿಲಿಗೋ ಸ್ಟ್ರೆಸ್ಸಿಂದ ಕೂಡ ಬರ್ತದೆ ಅನ್ನುವಂಥ ಒಂದು ವಿಚಾರವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ಈ ವಿಟಿಲಿಗೋದಲ್ಲಿ ತೊನ್ನುವಲ್ಲಿ ಯಾವ ವಿಧಗಳಿದ್ದಾವೆ, ಟೈಪ್ಸ್? ಹೌದು, ವಿಟಿಲಿಗೋ ಅಲ್ಲಿ ತೊನ್ನಲ್ಲಿ ತುಂಬ ವೆರೈಟೀಸ್ ಉಂಟು. ಒಂದು ಏನಂದರೆ ಲೋಕಲೈಸ್ಡ್, ಅಂದರೆ ಫೋಕಲ್ ವಿಟಿಲಿಗೋ ಅಂತ. ಸೊ ಒಂದು ಪ್ಯಾಚ್ ಕಾಣಿಸುತ್ತೆ, ಅದು ಮೈ ಮೇಲೆ ಎಲ್ಲಾದರೂ ಇರ್ಬೋದು. ಸೊ ಅದು ಅಲ್ಲೇ ಜಾಗದಲ್ಲಿ ಇರ್ಬೋದು ಅಥವಾ ಕ್ರಮೇಣ ಸ್ಪ್ರೆಡ್ ಆಗ್ಬೋದು. ಇನ್ನೊಂದು ಏನಂದರೆ 1-2 ಆಗಿ ಶುರು ಆಗುತ್ತೆ ಆ್ಯಂಡ್ ವಿದಿನ್ 4 weeks ಆರ್ ವಿದಿನ್ 2-3 months ಇಡೀ ಮೈಯಲ್ಲಿ ಸ್ಪ್ರೆಡ್ ಆಗ್ತದೆ. ಅದು ಜನರಲೈಸ್ಡ್ ವಿಟಿಲಿಗೋ ಅಂತ ಹೇಳ್ತೇವೆ. ಮತ್ತು ಇನ್ನೊಂದು ತುಂಬ ಕಾಮನ್ ಯಾವುದಂತ ಹೇಳಿದರೆ ಲಿಪ್ ಟಿಪ್ ವೆರೈಟಿ ಅಂತ, ಅಂದರೆ ತುಟಿಯಲ್ಲಿ ಮತ್ತು ಕೈ ಕಾಲು ಈ ಜಾಗದಲ್ಲಿ ಬರೋದು. ಹ್ಯಾಂಡ್ ಫುಟ್ ವಿಟಿಲಿಗೋ ಅಥವಾ ಲಿಪ್ ಟಿಪ್ ವಿಟಿಲಿಗೋ ಅಂತ ಹೇಳ್ತೇವೆ. ಸೊ ಅದು ಲಿಪ್ಸಲ್ಲಿ, ತುಟಿಯಲ್ಲಿ ಕಾಣಿಸುತ್ತೆ ಮತ್ತು ಈ ಎಕ್ಸ್ಟ್ರಿಮಿಟೀಸ್ ಹ್ಯಾಂಡ್ಸ್ ಆ್ಯಂಡ್ ಫೀಟಲ್ಲಿ ಕಾಣಿಸುತ್ತೆ. ಮತ್ತು ಇನ್ನೊಂದು ಏನಂದರೆ ಯೂನಿವರ್ಸಲ್ ವಿಟಿಲಿಗೋ ಅಂತ, ಅಂದರೆ ವಿದಿನ್ ಫ್ಯೂ ವೀಕ್ಸ್ ಆರ್ ಫ್ಯೂ ಮಂತ್ಸ್ ಇಡೀ ಮೈದು ಚರ್ಮದು ಪಿಗ್ಮೆಂಟ್ ಹೋಗಿ, ಕಲರ್ ಹೋಗಿ, ಆಲ್ಮೋಸ್ಟ್ ಫಾರಿನರ್ಸ್ ಥರ, ಕಾಕೇಶಿಯನ್ಸ್ ಅಂತ ಹೇಳ್ತೇವೆ. ಸೊ ಯುರೋಪಿಯನ್ ಸ್ಕಿನ್ ಥರ ಇಡೀ ಮೈ ವೈಟ್ ಆಗ್ತದೆ, ಕೆಲವೊಂದು ಸ್ವಲ್ಪ ಕಪ್ಪಾಗ್ಬೋದು. ಸೊ ಅದು ಯೂನಿವರ್ಸಲ್ ವಿಟಿಲಿಗೋ ಅಂತ ಹೇಳ್ತಾರೆ. ಸೊ ಈ ವಿಧವಾಗಿ ಒಂದು 4-5 ವೆರೈಟೀಸ್ ಇದೆ. ಡಾಕ್ಟರ್, ಈಗ ಅದನ್ನು ಅದೇ ರೀತಿ ಬಿಟ್ಟರೆ ಏನಾಗುತ್ತೆ? ಅದು ಅಂದರೆ ಅಲ್ಟಿಮೇಟ್ಲಿ ತೊನ್ನು ಸೃಷ್ಟಿ ಮಾಡೋ ಕಾಂಪ್ಲಿಕೇಶನ್ಸ್ ಏನು ಅಂತ? ಹೌದು, ವಿಟಿಲಿಗೋ ಇಂಪಾರ್ಟೆಂಟ್ ಏನಂದರೆ ಅದಕ್ಕೆ ಸಿಸ್ಟಮಿಕ್ ಕಾಂಪ್ಲಿಕೇಶನ್ಸ್ ಇಲ್ಲ. ಸೊ ವಿಟಿಲಿಗೋ ಆದರೆ ಈಗ ಬೇರೆ ಕಾಯಿಲೆಯಲ್ಲಿ
ಲಿವರು ಮತ್ತು ಕಿಡ್ನೀಸ್ ಹಾರ್ಟ್ ಎಲ್ಲ ಎಫೆಕ್ಟ್ ಆಗ್ಬೋದು ಬೇರೆ ಕಂಡೀಷನ್ಸಲ್ಲಿ. ಬಟ್ ವಿಟಿಲಿಗೋ ಈಸ್ ಓನ್ಲಿ ಅ ಕಾಸ್ಮೆಟಿಕ್ ಪ್ರಾಬ್ಲಮ್. ಬಟ್ ಅದು ಅಷ್ಟೊಂದು ಸಿಂಪಲ್ ಅಲ್ಲ, ಯಾಕೆಂದರೆ even though it is just a cosmetic problem, it is a source of great embarrassment. ಯಾಕಂದರೆ ಎಸ್ಪೆಷಲಿ ಇಂಡಿಯನ್ ಸ್ಕಿನ್, ಈಗ ಫಾರಿನರ್ಸಿಗೆ ಅವರ ಸ್ಕಿನ್ ವೈಟ್ ಇರ್ತದೆ, ಸೊ ಅದ್ರ ಮೇಲೆ ವೈಟ್ ಪ್ಯಾಚ್ ಅಷ್ಟೊಂದು ಕಾಣುವುದಿಲ್ಲ. ಬಟ್ ನಮ್ಮ ಏಷ್ಯನ್ಸ್ ಮತ್ತು ಇಂಡಿಯನ್ ಸ್ಕಿನ್ನಲ್ಲಿ ಸ್ವಲ್ಪ ವೈಟ್ ಆದರೂ ತುಂಬ ಮೆಂಟಲ್ ಸ್ಟ್ರೆಸ್ ಆಗ್ತದೆ ಮತ್ತು ತುಂಬ ಪ್ರಾಬ್ಲಮ್ಸ್ ಉಂಟು. ಈವನ್ ಸ್ಟಡೀಸಲ್ಲಿ ಇಟ್ ಈಸ್ ಅ ಸೋಷಿಯಲಿ ಆ್ಯಂಡ್ ಇಮೋಷ್ನಲಿ ಎಂಬ್ಯಾರಸಿಂಗ್ ಪ್ರಾಬ್ಲಮ್. ಆ್ಯಕ್ಚುಲಿ ಅದರಿಂದ ತುರ್ಕೆ ಬರೋದು ನೋವು ಏನಿಲ್ಲ, ಮಾನಸಿಕ ಇಲ್ನೆಸ್ ಅಂತ ಹೇಳ್ಬೋದು. ಮಾನಸಿಕ ಪ್ರಾಬ್ಲಮ್ಸ್ ತುಂಬ ಆಗುತ್ತೆ. ಇದು ಮಾನಸಿಕ ಹೊರತುಪಡಿಸಿ ಬೇರೆ ಏನಾದರೂ ಅದು ದೇಹಕ್ಕೆ ಇನ್ ಫ್ಯೂಚರಲ್ಲಿ ಏನಾದರೂ ಕಾಯಿಲೆಗೆ ಕಾರಣ ಆಗುತ್ತಾ? ಈಗ ತೊನ್ನುಗೆ ಚಿಕಿತ್ಸೆ ಮಾಡದೆ ಬಿಟ್ಟರೆ? ಹೌದು, ತೊನ್ನು ಅಪಾರ್ಟ್ ಫ್ರಮ್ ಸೈಕಲಾಜಿಕಲ್ ಪ್ರಾಬ್ಲಮ್ಸ್, ಈ ಮೆಲನೋಸೈಟ್ಸ್ ಅಂತ ಸ್ವಲ್ಪ ಕಿವಿಯಲ್ಲಿ ಇರ್ತದೆ, ಇನ್ನರ್ ಇಯರಲ್ಲಿ ಮತ್ತು ಕಣ್ಣಲ್ಲಿ ಇರ್ತದೆ. ಸೊ ಕೆಲವೊಂದು ರೇರ್ ಸಿಂಡ್ರೋಮ್ಸ್ ಅಂತ ಇರುತ್ತೆ ವಿಟಿಲಿಗೋದಲ್ಲಿ. ಅದು ಸಿನ್ಸ್ ಚೈಲ್ಡ್ಹುಡ್, ಅಂದರೆ ಅರ್ಲಿ ಚೈಲ್ಡ್ಹುಡ್ಡಲ್ಲಿ ವಿಟಿಲಿಗೋ ಥರ ಆಗ್ತದೆ. ಮತ್ತು ಅವರಿಗೆ ಹಿಯರಿಂಗ್ ಡಿಫೆಕ್ಟ್ಸ್, ಕಣ್ಣಿನ ಡಿಫೆಕ್ಟ್ಸ್ ಎಲ್ಲ ಆಗ್ಬೋದು. ಅದು ವೆರಿ ವೆರಿ ರೇರ್. ಯೂಶ್ವಲ್ ತೊಣ್ಣಿನಲ್ಲಿ ಈ ಸಿಸ್ಟಮ್ಸ್ ಎಲ್ಲ ಎಫೆಕ್ಟ್ ಆಗೋದಿಲ್ಲ, ವೆರಿ ರೇರ್ಲಿ ಅದಾಗುತ್ತೆ. ಎಸ್ ಡಾಕ್ಟರ್, ಈಗ ಅದು ಪರ್ಟಿಕ್ಯುಲರ್ಲಿ ಏನಾದರೂ, ಈಗ ನೀವು ಹೇಳಿದ್ರಿ ಮಕ್ಕಳಿಗೆ ಕೂಡ ಬರುತ್ತೆ ಅಂತ, ಯಾವುದಾದ್ರೂ ಇಂಥದ್ದೇ ಒಂದು ಸ್ಪೆಸಿಫಿಕ್ ಏಜಿನ ನಂತರ ಬರುವಂಥದ್ದು ಅಂತ ಏನಾದರೂ ಉಂಟಾ? ಯೂಶಲಿ ವಿಟಿಲಿಗೋ ತೊಣ್ಣು ಬರೋದು ಲೆಸ್ ದೆನ್ 20 years. ಇಫ್ ಇಟ್ ಸ್ಟಾರ್ಟ್ಸ್ ಮೆಜಾರಿಟಿ 80%, ದಿಸ್ ಲೆಸ್ ದೆನ್ 20 or 30 years. ಬಟ್ ನಾವೀಗ ತುಂಬ ಚೈಲ್ಡ್ಹುಡ್ ವಿಟಿಲಿಗೋ ಅಂದರೆ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ನಲ್ಲಿ ಮಕ್ಕಳಲ್ಲಿ ತುಂಬ ನೋಡ್ತೇವೆ. ಹಾಗೆ ಅದು ಅಷ್ಟೊಂದು ರೇರ್ ಅಲ್ಲ ಮಕ್ಕಳಲ್ಲಿ, ಬಟ್ ಯೂಶಲಿ ಅಡಲ್ಟ್ಸ್, ಯಂಗ್ ಅಡಲ್ಟ್ಸಲ್ಲಿ ಬರೋದು. ಓಕೆ ಓಕೆ ಎಸ್ ಡಾಕ್ಟರ್, ಈಗ ಚಿಕಿತ್ಸೆಯ ವಿಚಾರಕ್ಕೆ ಬರುವಾಗ ನೀವು ಯಾವ ರೀತಿಯ ಚಿಕಿತ್ಸೆಯನ್ನು ಇದಕ್ಕೆ ಇದು ಮಾಡ್ತೀರಿ? ಹೌದು, ಚಿಕಿತ್ಸೆ ಪ್ಲ್ಯಾನ್ ಮಾಡುವಾಗ ತುಂಬ ಇದು ಫ್ಯಾಕ್ಟರ್ಸ್ ನಾವು ಕನ್ಸಿಡರ್ ಮಾಡ್ತೇವೆ. ಫಸ್ಟ್ ಏನಂದರೆ ಪೇಷಂಟಿದ್ದು ಪ್ರಾಯ ಎಷ್ಟು, ಏಜ್ ಎಷ್ಟು ಅಂತ, ಮತ್ತು ಎಲ್ಲೆಲ್ಲಿದೆ ಅಂತ ಅದು ನೋಡ್ಕೊಳ್ತೇವೆ. ಒಂದೇ ಜಾಗದಲ್ಲಿ ಉಂಟಾ ಅಥವಾ ಇಡೀ ಮೈಯಲ್ಲಿ ಉಂಟಾ ಅಂತ, ಮತ್ತು ಬೇರೆ ಏನಾದರೂ ಅವರಿಗೆ ಕಾಯಿಲೆ ಉಂಟಾ ಅಂತ ನೋಡ್ತೇವೆ. ಸೊ ಚಿಕ್ಕ ಮಕ್ಕಳು ಅಥವಾ ಯಂಗ್ ಅಡಲ್ಟ್ಸ್ 20-30 yearsಲ್ಲಿ ಬಂದಾಗ ಸ್ವಲ್ಪ ಕಡೆ ಅಂದರೆ 4-5 ಪ್ಯಾಚಸ್ ಇದ್ದರೆ ನಾವು ಜಸ್ಟ್ ಕ್ರೀಮ್ಸ್ ಕೊಡ್ತೇವೆ, ಮುಲಾಮ್ ಕೊಡ್ತೇವೆ. ಸ್ಟೀರಾಯ್ಡ್ ಕ್ರೀಮ್ಸ್ ಅಂತ ಇವೆ, ಮತ್ತು ಇಮ್ಯುನೋಸಪ್ರೆಸೆಂಟ್ ಕ್ರೀಮ್ಸ್ ಅಂತ ಇದೆ. ಸೊ ನಾವು 2 ಟೈಪ್ ಮುಲಾಮ್, ಒಂದು ಬೆಳಿಗ್ಗೆ ಒಂದು ರಾತ್ರಿ ಹಚ್ಚಲಿಕ್ಕೆ ಹೇಳ್ತೇವೆ. ಮತ್ತು ಇದು ಕೆಲವೊಂದು ಇನ್ನೊಂದು ಕಾರಣ ವಿಟಿಲಿಗೋಗೆ ಕೆಲವೊಂದು ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಲ್ಪ್ ಆಗ್ತದೆ. ನಾನು ಹೇಳಿದ್ದು ಸ್ವಲ್ಪ ಆಕ್ಸಿಡೆಂಟ್ ಡ್ಯಾಮೇಜ್ ಇರುತ್ತೆ ಚರ್ಮದಲ್ಲಿ. ಸೊ ವೇರಿಯಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಕೊಡ್ತೇವೆ. ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳಿದರೆ ಜಿಂಕ್, ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂಥದ್ದೆಲ್ಲ ಟಾನಿಕ್ ಮಾತ್ರೆನೂ ಕೊಡ್ತೇವೆ. ಸೊ ಅದು ಸಿಂಪಲ್ ಟ್ರೀಟ್ಮೆಂಟ್. ಮತ್ತು ಕೆಲವರಿಗೆ ನಾನು ಹೇಳಿದ್ದಲ್ಲ, ಏನಂದರೆ ಸ್ಪ್ರೆಡ್ ಆಗ್ತದೆ, ಇಡೀ ಮೈಯಲ್ಲಿ ಬರ್ತದೆ. ಸೊ ಅಂಥವರಿಗೆ ಮುಲಾಮ್ ಹಚ್ಚಲಿಕ್ಕೆ ಕಷ್ಟ ಆಗ್ತದೆ. ಸೊ ಅಂಥ ಪೇಷಂಟ್ಸಿಗೆ ಫೋಟೋಥೆರಪಿ ಅಂತ ಕೊಡ್ತೇವೆ. ಈಗ ಫೋಟೋಥೆರಪಿ 2 ಟೈಪ್ ಫೋಟೋಥೆರಪಿ ಉಂಟು. ಒಂದೇನೆಂದರೆ ಕೆಲವರಿಗೆ ಆಸ್ಪತ್ರೆಗೆ ಬರಲಿಕ್ಕೆ ಆಗೋದಿಲ್ಲ, ತುಂಬ ದೂರ ಇರುವ ಜನರಿಗೆ, ಅವರಿಗೆ ನಾವು ಏನು ಹೇಳ್ತೇವೆ ಅಂದರೆ ಸ್ವಲ್ಪ ಫೋಟೋ ಸೆನ್ಸಿಟೈಸಿಂಗ್ ಕೆಮಿಕಲ್ ಮಾತ್ರೆ ಇರ್ತದೆ. ಆ ಮಾತ್ರೆ ಕೊಟ್ಟು 2 ಗಂಟೆ ಆದ ನಂತರ ಬಿಸಿಲಿಗೆ ತೋರಿಸ್ಲಿಕ್ಕೆ ಹೇಳ್ತೇವೆ, ಬಿಸಿಲಿಗೆ ಎಕ್ಸ್ಪೋಸ್ ಮಾಡಲಿಕ್ಕೆ. ಸೊ ಮೇ ಬಿ ಸ್ಟಾರ್ಟಿಂಗ್ 5 ಮಿನಿಟು, ಮತ್ತು ಕ್ರಮೇಣ ಜಾಸ್ತಿ ಮಾಡ್ತಾ ಬಂದು ಕ್ರಮೇಣ 3 months ಆದ ನಂತರ ಒಂದು 20-30 minutes ಬಿಸಿಲಿಗೆ ತೋರಿಸ್ಲಿಕ್ಕೆ ಹೇಳ್ತೇವೆ. ಆಸ್ಪತ್ರೆಗೆ ಬರುವಂಥವರಿಗೆ ಫೋಟೋಥೆರಪಿ ಆರ್ಟಿಫಿಷಿಯಲ್ ಸನ್ಲೈಟ್ ಕೊಡ್ತೇವೆ. ಅಂದರೆ ಆರ್ಟಿಫಿಷಿಯಲ್ ಸನ್ಲೈಟಲ್ಲಿ ಐದರ್ ಅಲ್ಟ್ರಾವೈಲೆಟ್ ಎ ಅಥವಾ ಅಲ್ಟ್ರಾವೈಲೆಟ್ ಬಿ ಅಂತ ಇರುತ್ತೆ. ಸೊ ಈಗ ಲೇಟೆಸ್ಟ್ ಅಲ್ಟ್ರಾವೈಲೆಟ್ ಎ ಯೂಶ್ವಲಿ ನಾವು ಕೊಡೋದಿಲ್ಲ, ಯಾಕೆಂದರೆ ರೇರ್ಲಿ ಸ್ಕಿನ್ ಕ್ಯಾನ್ಸರ್ಸ್ ಎಲ್ಲ ಆಗುತ್ತೆ. ಸೊ ಈಗ ಕರೆಂಟ್ಲಿ ನಾವು ಅಲ್ಟ್ರಾವೈಲೆಟ್ ಬಿ ಅಂತ ಕೊಡೋದು. ಸೊ ಅವರು ಆಸ್ಪತ್ರೆಗೆ ಬಂದರೆ ಮಾತ್ರೆ ಏನೂ ತಗೊಳ್ಬೇಕಾಗಿಲ್ಲ, ಜಸ್ಟ್ ವಾರಕ್ಕೆ 2 ಅಥವಾ 3 ದಿನ ಬಂದು ನಮ್ಮ ಹತ್ರ ಚೇಂಬರ್ಸ್ ಉಂಟು ವಿತ್ ಟ್ಯೂಬ್ ಲೈಟ್ಸ್. ಸೊ ಅದರಲ್ಲಿ ನಿಂತು ಎಕ್ಸ್ಪೋಜರ್ ಮಾಡೋದು, ಸ್ಟಾರ್ಟಿಂಗ್ ಫ್ರಮ್ 2-3 minutes, ಕ್ರಮೇಣ ಒಂದು 10 minutes ತನಕ ಎಕ್ಸ್ಪೋಸ್ ಮಾಡ್ತೇವೆ. ಸೊ ಅದಕ್ಕೆ ಅವರು ತಿಂಗಳಗಟ್ಟಲೆ ಬರಬೇಕಾಗ್ತದೆ. ಇಟ್ಸ್ ನಾಟ್ ಅ ವೆರಿ ಫಾಸ್ಟ್. ಇದು ಸಾಮಾನ್ಯವಾಗಿ ಈಗ ಒಬ್ಬ ವ್ಯಕ್ತಿಗೆ ಒಂದು ಪೂರ್ಣ ಮೈಯಲ್ಲಿ
ಅಥವಾ ಬಹುತೇಕ ಭಾಗಗಳಲ್ಲಿ ಈ ರೀತಿಯ ತೊನ್ನು ಅಥವಾ ಆ ಮಚ್ಚೆ ಕಾಣಿಸಿಕೊಂಡಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅದು ಸಂಪೂರ್ಣವಾಗಿ ಗುಣವಾಗಲಿಕ್ಕೆ ಸಾಮಾನ್ಯವಾಗಿ ಎಷ್ಟು ಟೈಮ್ ಬೇಕಾದಿತ್ತು? ಈಗ ಒಂದು ಇಂಪಾರ್ಟೆಂಟ್ ಏನಂದರೆ, ಯಾವುದೇ ತೊಣ್ಣು ಪೇಷಂಟ್ ಬಂದಾಗ ಕೌನ್ಸಿಲಿಂಗ್ ಮತ್ತು ಸೈಕೋ ಎಜುಕೇಷನ್ ಅಂತ ಮುಖ್ಯ. ಸೊ ಅದು ಬೇರೆ ಕಾಯಿಲೆ ಥರ ಅಲ್ಲ. ಸೊ ವಿಟಿಲಿಗೋ ಬಂದರೆ ನಾವು ಇನಿಷಿಯಲಿ ಪೇಷಂಟ್ಸಿಗೆ ಕೇಳುವಾಗ ಸ್ವಲ್ಪ ಬೇಸರ ಆಗ್ತದೆ, ಬಟ್ ನಾವು ಕ್ಲಿಯರ್ಲಿ ಹೇಳಬೇಕು ಏನಂದರೆ ಇಟ್ ಇಸ್ ವೆರಿ ಅನ್ಪ್ರಿಡಿಕ್ಟಬಲ್. ಅಂದರೆ ಪ್ರತಿಯೊಬ್ಬರಿಗೆ ಅದು ಯಾವ ಥರ ಇದಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ಒಂದೆರಡು ಇರುತ್ತೆ ಮತ್ತು ಟ್ರೀಟ್ಮೆಂಟಿಂದ ಆಲ್ಮೋಸ್ಟ್ 90% ಗುಣ ಆಗಿ ಸ್ಪ್ರೆಡ್ ಆಗೋದಿಲ್ಲ. ಬಟ್ ಇನ್ನು ಕೆಲವರಿಗೆ ಈವನ್ ವಿತ್ ಟ್ರೀಟ್ಮೆಂಟ್ ಇಡೀ ಮೈಗೆ ಸ್ಪ್ರೆಡ್ ಆಗಿ ಕೆಲವರಿಗೆ ಏನಾಗ್ತದೆ ಅಂದರೆ ಓಲ್ಡ್ ಪ್ಯಾಚಸ್ಸಲ್ಲಿ ಬಣ್ಣ ಬರುತ್ತೆ, ಬಟ್ ಹೊಸ ಪ್ಯಾಚಸ್ ಬರ್ತದೆ. ಸೊ ಹಾಗೆ ಇಟ್ ಈಸ್ ವೆರಿ ವೆರಿ ಅನ್ಪ್ರಿಡಿಕ್ಟಬಲ್. ಸೊ ನಾವು ಸ್ವಲ್ಪ ಕೌನ್ಸಲಿಂಗ್ ಸೈಕೋ ಎಜುಕೇಷನ್ ಮಾಡ್ತಾ ಇರಬೇಕು. ಕಂಪ್ಲೀಟ್ ಕ್ಯೂರ್ ಅಂತ ಯಾರೂ ಪ್ರಾಮಿಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಆದರೂ ಕೂಡ ಈಗ ಒಂದು ಮೆಡಿಸಿನ್ದೊಂದು ನೀವು ಕೋರ್ಸ್ ಅಂತ ಇರುತ್ತಲ್ಲ, ಅದು ಎಷ್ಟು ಸಮಯ ತಗೊಳ್ಬೇಕು ಏನೇ? ಹೌದು, ಯೂಶಲಿ ಫೋಟೋಥೆರಪಿ ಇನ್ ಟರ್ಮ್ಸ್ ಆಫ್ ಇಯರ್ಸ್. ಅಂದರೆ ಬಿಸಿಲಲ್ಲಿ ತೋರಿಸಿದ್ರು, ಇವನ್ ಹಾಸ್ಪಿಟ್ಲಿಗೆ ಬಂದು ಆರ್ಟಿಫಿಷಿಯಲ್ ಲೈಟ್ ತಗೊಂಡ್ರು, ಯೂಶಲಿ ನಾವು ಹೇಳೋದು ಮಿನಿಮಮ್ 6 months to 1 year. ಬಟ್ ಅದು ಎಂಡ್ ಆಗೋದಿಲ್ಲ, ಫಾರ್ ಇಯರ್ಸ್ ಟುಗೆದರ್ ಬರಬೇಕು. ಹಾಗೆ ಸ್ವಲ್ಪ ಲಾಂಗ್ ಟ್ರೀಟ್ಮೆಂಟ್. ಬಟ್ ಏನು ಟ್ರೀಟ್ಮೆಂಟ್ ಮಾಡಿದ್ರು ವಿ ಕ್ಯಾನ್ ಎಕ್ಸ್ಪೆಕ್ಟ್ ಒಂದು 50-60% ಕಲರ್ ಬರುತ್ತೆ. 100% ನಾವು ಹೇಳ್ತೇವೆ ಪೇಷಂಟ್ಸಿಗೆ ಮೊದಲಿನ ಹಾಗೆ ಬರಲಿಕ್ಕೆ ಚಾನ್ಸಸ್ ಇಲ್ಲ ಅಂತ. ಹಾಗೆ ಅಂದರೆ ಇಲ್ಲಿ ಒಂದು ಏನು ಈ ಕಾರ್ಯಕ್ರಮವನ್ನು ನೋಡ್ತಾ ಇರೋ ವೀಕ್ಷಕರು ಕೂಡ ಗಮನಿಸಬೇಕಾದ ವಿಚಾರ. ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಸುಮ್ಮನೆ ಒಂದು ಗಾಳಿ ಮಾತು ಅಥವಾ ಎಲ್ಲೋ ವದಂತಿಗಳಿಗೆಲ್ಲ ಕಿವಿಗೊಟ್ಟಿರ್ತಾರೆ. ಯಾರಾದರೂ ಭರವಸೆ ಕೊಡುವಂಥದ್ದು ನಾವು ಪೂರ್ಣವಾಗಿ ಏನು ಗುಣಪಡಿಸ್ತೇವೆ ಅಂತ ಇವತ್ತು ಬೇರೆ ಬೇರೆ ರೀತಿಯ ಜಾಹೀರಾತುಗಳೆಲ್ಲ ಬರ್ತದೆ. ಸೊ ಹಾಗಾಗಿ ಅಂಥದ್ದನ್ನೆಲ್ಲ ಏನು ಗಮನಿಸುವ ಮೊದಲು ಒಳ್ಳೆಯ ತಜ್ಞ ವೈದ್ಯರನ್ನು ಮತ್ತು ಒಳ್ಳೆಯ ದೊಡ್ಡ ಆಸ್ಪತ್ರೆ ವೈದ್ಯರನ್ನು ಭೇಟಿ ಮಾಡೋದು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಯಾಕಂತೇಳಿ ಡಾಕ್ಟರ್ ಹೇಳಿದರು, ನಾವು 100% ಇದನ್ನು ಗುಣಪಡಿಸಿಯೇ ಮುಗಿಸ್ತೇವೆ ಅಂತ ಗ್ಯಾರಂಟಿ ಕೊಡಲಿಕ್ಕೆ ಆಗೋದಿಲ್ಲ ಅಂತ. ಇಷ್ಟು ಆಧುನಿಕ ಮೆಡಿಸಿನ್ ಇದ್ದರೂ ಕೂಡ ಇಟ್ ವಿಲ್ ಟೇಕ್ ಒಂದಷ್ಟು ಟೈಮ್ ಅಂತ. ಎಸ್, ಈಗ ಇಂಥ ಸಂದರ್ಭದಲ್ಲಿ ನೀವು ಹೇಳಿದ್ರಿ ಗುಣಪಡಿಸಲಿಕ್ಕೆ ಅದು ಇಯರ್ ಲಾಂಗ್ ಪ್ರೋಸೆಸ್ ಅಂತ. ಇಂಥ ಸಂದರ್ಭದಲ್ಲಿ ಆ ಪೇಷಂಟಿಗೆ ಯಾವ ರೀತಿಯ ಸಪೋರ್ಟ್ ಮಾಡುತ್ತೆ ಆಸ್ಪತ್ರೆ ಅಥವಾ ಡಾಕ್ಟರ್ ಅಥವಾ ನಿಮ್ಮ ಒಟ್ಟು ವೈದ್ಯಕೀಯ ವ್ಯವಸ್ಥೆ? ಹೌದು, ಏನಂದರೆ ನಾನು ಹೇಳಿದ್ದೇನೆ, ಏನಂದರೆ ಇದು ಇಮೋಷ್ನಲ್ ಪ್ರಾಬ್ಲಮ್ಸ್ ಜಾಸ್ತಿ. ಅಂದರೆ ಇದು ವಿಟಿಲಿಗೋ ಇದ್ದವರಿಗೆ ಯಾರು ಏನು ಹೇಳ್ತಾರೆ ಏನು ತುರಿಸುವುದಿಲ್ಲ ಅಂತ, ಆದರೆ ಮನಸ್ಸಿನಲ್ಲಿ ಅದು ತುಂಬಾ ಇದು ಇರಿಟೇಷನ್ ಮಾಡುತ್ತಾ ಇರುತ್ತೆ. ಹೌದು, ಈವನ್ ಒಂದು ಪ್ಯಾಚ್ ಇದ್ರೂ ಇಟ್ ಎಫೆಕ್ಟ್ಸ್ ಕಂಪ್ಲೀಟ್ ಇದಾಗ್ತದೆ. ಮತ್ತು ಯೂಶ್ವಲಿ ಇಂಥ ಪೇಷಂಟ್ಸಿಗೆ ಸೋಷಲ್ ಎಂಗ್ಸೈಟಿ, ಬೇರೆಯವರಿಗೆ ಫೇಸ್ ಮಾಡಲಿಕ್ಕೆ ಹೆದರಿಕೆ ಆಗ್ತದೆ, ಸೋಷಲ್ ಫೋಬಿಯಾ, ಸೋಷಲ್ ಎಂಗ್ಸೈಟಿ, ಮತ್ತು ಡಿಪ್ರೆಷನ್ ತುಂಬ ಕಾಮನ್. ಇನ್ಫ್ಯಾಕ್ಟ್ 30% ವಿಟಿಲಿಗೋ ಜನರಿಗೆ ಡಿಪ್ರೆಷನ್ ಆಗ್ತದೆ ಇದರಿಂದ. ಯಾಕೆಂದರೆ ಸ್ಯಾಟಿಸ್ಫ್ಯಾಕ್ಟ್ರಿ ಟ್ರೀಟ್ಮೆಂಟ್ ಇಲ್ಲ, ಮತ್ತು ಜನರು ಕೇಳ್ತಾರೆ ಏನಾಗಿದೆ, ಟ್ರೀಟ್ಮೆಂಟ್ ಮಾಡಲಿಲ್ವಾ ಅಂತ. ಸೊ ಇಟ್ಸ್ ಅ ವೆರಿ ಸೋಷಿಯಲಿ ಎಂಬ್ಯಾರಸಿಂಗ್ ಪ್ರಾಬ್ಲಮ್. ಸೊ ನಾವು ಮೊದಲೇ ಪೇಷಂಟ್ಸಿಗೆ ಹೇಳ್ತೇವೆ ಏನಂದರೆ, ಈ ಮಧ್ಯೆ ಈಗ ಒಬ್ಬ ವ್ಯಕ್ತಿಗೆ ಅದು ಸಂಪೂರ್ಣ ಇಡೀ ಮೈಯ ಪೂರ್ತಿ ತೊನ್ನು ಆವರಿಸಿದ್ರೂ ಕೂಡ ಅವರಿಗೆ ಈ ತೊನ್ನಿನ ಕಾರಣಕ್ಕಾಗಿ ಬೇರೆ ಏನಾದರೂ ಕಾಯಿಲೆ ಬರುವಂಥ ಸಾಧ್ಯತೆ ಇರುತ್ತಾ? ಇಲ್ಲ, ಯೂಶಲಿ ಏನಂದರೆ 40 years 50 years ಆದ ನಂತರ ಸಡನ್ಲಿ ತೊಣ್ಣು ಬಂದರೆ ವಿ ಇನ್ವೆಸ್ಟಿಗೇಟ್ ಫಾರ್ ಅದರ್ ಪ್ರಾಬ್ಲಮ್ಸ್. ಕೆಲವೊಮ್ಮೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರುತ್ತೆ, ಡಯಾಬಿಟಿಸ್ ಸ್ಟಾರ್ಟ್ ಆಗುವಾಗ, ಅಥವಾ ಲಿವರ್ ಪ್ರಾಬ್ಲಮ್. ಸೊ ಹಾಗೆ ನಾವು ಕೆಲವು ಬೇಸಿಕ್ ಟೆಸ್ಟ್ ಎಲ್ಲ ಮಾಡ್ತೇವೆ. ಎಸ್, ಈಗ ನೀವು ಇದನ್ನು ಹೇಳ್ತಾ ಇದ್ದೀರಿ, ಆ ಒಂದು ಪರ್ಸನ್ನಿಗೆ ಅವರು ಸಮಾಜವನ್ನು ಎದುರಿಸಿಕೊಳ್ಳಲಿಕ್ಕೆ ಅಥವಾ ಅವರ ಫ್ಯಾಮಿಲಿಯನ್ನು ಎದುರಿಸಲಿಕ್ಕೆ, ಯಾಕಂತ ಹೇಳಿದ್ರೆ ಒಂದಷ್ಟು ಎಂಬಾರಸಿಂಗ್ ಆದ ಮೂಮೆಂಟ್ಗಳು ನೀವು ಹೇಳಿದಾಗೆ ಮನಸ್ಸಿನಲ್ಲಿ ಒತ್ತಡಗಳು ತಳಮಳ ಆಗ್ತಾ ಇರುತ್ತೆ. ಅದೇ ಇದನ್ನು ಯಾವ ರೀತಿ ಅವರಿಗೆ ಬೆಂಬಲ ಕೊಡ್ತೀರಿ ಅಂತ? ಹೌದು, ಏನಂದರೆ ಮೋರ್ ಇಂಪಾರ್ಟೆಂಟ್ ದೆನ್ ಇದು ಟ್ರೀಟ್ಮೆಂಟ್, ಡ್ರಗ್ಸ್, ಹೌ ಟು ಫೇಸ್ ದ ಡಿಸೀಸ್, ಹೌ ಟು ಫೇಸ್ ಪೀಪಲ್, ಹೌ ಟು ಫೇಸ್ ಲೈಫ್, ಅದು ಹೇಳ್ಕೊಳ್ತೇವೆ ನಾವು. ಯಾಕೆಂದರೆ ಪೇಷಂಟ್ಸಿಗೆ ತುಂಬ ಮಾನಸಿಕ ಒತ್ತಡ ಆಗುತ್ತೆ, ಡಿಪ್ರೆಷನ್, ಎಂಗ್ಸೈಟಿ. ಸೊ ಹೌ ಹಿ ಕ್ಯಾನ್ ಫೇಸ್ ಲೈಫ್, ಅಂದರೆ ಹೌ ಟು ಲಿವ್ ಇನ್ ಸ್ಪೈಟ್ ಆಫ್ ವಿಟಿಲಿಗೋ, ಅದು ನಾವು ತುಂಬ ಹೇಳ್ತೇವೆ. ನಾವು ಸಿಂಪಲ್ ಮೆಷರ್ಸ್ ಏನಂದರೆ ಅವರ ಆಪ್ಟಿಟ್ಯೂಡ್ ಪ್ರಕಾರ ಅವರು ಯೋಗ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು. ಮತ್ತು ಇಂಥ ಕಾಯಿಲೆಗೆ ಸೋಷಿಯಲ್ ಸಪೋರ್ಟ್ ಸಿಸ್ಟಮ್ಸ್ ಮುಖ್ಯ. ಅಂದರೆ ಅವರ ಫ್ಯಾಮಿಲಿ ಅವರಿಗೆ ಹೇಗೆ ಟ್ರೀಟ್ ಮಾಡ್ತಾರೆ, ಅವರ ಫ್ರೆಂಡ್ಸು, ಅವರ ಸೋಷಿಯಲ್ ನೆಟ್ವರ್ಕ್ ಹೇಗಿದೆ, ಅದೆಲ್ಲ ಇಂಪಾರ್ಟೆಂಟ್. ಅಂದರೆ ಸೋಷಿಯಲ್ ಸಪೋರ್ಟ್ ಸಿಗದಿದ್ದರೆ ಮತ್ತು ಅವರಿಗೂ ತುಂಬ ಎಫೆಕ್ಟ್ ಆಗ್ತದೆ. ಮತ್ತು ರಿಲ್ಯಾಕ್ಸೇಷನ್ ಮೆಥಡ್ಸ್ ಎಲ್ಲ ಹೇಳ್ಕೊಡ್ತೇವೆ ನಾವು.
ಕೆಲವೊಮ್ಮೆ ಸೈಕಾಲಜಿಸ್ಟ್ ಸೈಕ್ಯಾಟ್ರಿಸ್ಟಿಗೆ ಕಳಿಸ್ತೇವೆ ಈ ಪೇಷಂಟ್ಸನ್ನು ಅವರ ಮಾನಸಿಕ ಸ್ಥಿತಿ ನೋಡಿ. ಸೊ ಅವರು ಕೆಲವು ವೆರಿ ಸಿಂಪಲ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಎಲ್ಲ ಇದೆ. ಸೊ ಇಟ್ ಹೆಲ್ಪ್ಸ್ ಅ ಲಾಟ್ ಟು ಫೇಸ್ ದ ಡಿಸೀಸ್. ಸೊ ದಟ್ ಈಸ್ ವೆರಿ ಮೋರ್ ಹೆಲ್ಪ್ಫುಲ್ ದ್ಯಾನ್ ಟೇಕಿಂಗ್ ದ ಟ್ರೀಟ್ಮೆಂಟ್ ನನಗನ್ಸ್ತದೆ. ಮೆಡಿಸಿನ್ ಜೊತೆಗೇನೆ ಔಷಧದ ಜೊತೆಗೇನೆ ಈ ರೀತಿಯ ಒಂದು ಮನಸ್ಥಿತಿಯನ್ನು ರೂಪಿಸಿಕೊಳ್ಳುವಂಥದ್ದು ಮತ್ತು ಧೈರ್ಯ ಆತ್ಮಸ್ಥೈರ್ಯ ಕೂಡ ಬೇಕಾಗಿದೆ ಅಂತ ನೀವು ಹೇಳುವಂಥದ್ದು. ಎಸ್ ವೀಕ್ಷಕರೇ, ತೊನ್ನು ವಿಚಾರವಾಗಿ ಡಾಕ್ಟರ್ ಶ್ರುತ ಕೀರ್ತಿ ಅವರು ತುಂಬ ಒಳ್ಳೆಯ ಮಾಹಿತಿಗಳನ್ನು ಜೊತೆಗೆ ಪೇಷಂಟ್ಸ್ಗೆ ಯಾವ ರೀತಿಯ ಒಂದು ಆತ್ಮಸ್ಥೈರ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ ಮತ್ತು ಅದಕ್ಕೆ ಅಂಥ ಒಂದು ಅವಕಾಶವನ್ನು ಯಾವ ರೀತಿ ನಮ್ಮ ವೈದ್ಯಕೀಯ ವ್ಯವಸ್ಥೆ ಕಲ್ಪಿಸುತ್ತೆ ಅನ್ನೋ ವಿಚಾರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ಡಾಕ್ಟರ್ ಶ್ರುತ ಕೀರ್ತಿ ಡಿ ಶೆಣೈ ಅವರಿಗೆ ನಾನು ಮತ್ತೊಮ್ಮೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಣೆ ಮಾಡ್ತೇನೆ ಡಾಕ್ಟರ್. ಥ್ಯಾಂಕ್ ಯು. ಎಸ್, ಇದು ಕಣಚೂರು ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯವಾಣಿ ಮಾತುಕತೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಡಾಕ್ಟರ್ ಶ್ರುತ ಕೀರ್ತಿ ಡಿ ಶೆಣೈ ಅವರು ತೊನ್ನು ವಿಚಾರವಾಗಿ ಮಾತಾಡಿದ್ದಾರೆ. ನಾನು ಅವರಿಗೆ ಮತ್ತೊಮ್ಮೆ ಧನ್ಯವಾದ ಸಮರ್ಪಣೆ ಮಾಡಿ ಈ ಒಂದು ಆರೋಗ್ಯವಾಣಿ ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.